ಅಲ್ಲ ನೀವು ಇದೆಲ್ಲ ಮಾಡುದು ಸರಿ ಅಮ್ಮ, ನಿಮ್ಗೆ ಸರಿ ಕಾಣ್ತದಮ್ಮ. ಹೀಗೆ ಒಬ್ಬರ ಫೋಟೋವನ್ನೆಲ್ಲ ವೈರಲ್ ಮಾಡೋದು ಇದೆ. ಈಗ ನಿಮ್ಗೆ ಇದು ಎಷ್ಟನೇ ಕೇಸ್? ಇದು ನಾನು ಸಾಧಾರಣ ಒಂದು 25 ಕೇಸ್ ಆಯ್ತದು. ಈಗ ಇವತ್ತು ಕೂಡ ಕೇಸ್ ಕೊಟ್ಟಿದ್ದಾರೆ, ಇನ್ನು ನಿಲ್ಲಿಸ್ತೀರಾ? ಇಲ್ಲಪ್ಪ, ಇದು ನಂದು. ಅಲ್ಲಿ ಕೂಡ ಹೆಣವನ್ನು ಅದನ್ನು ನೋಡದೆ ಹಿಂದ್ಗಡೆ ಬಾಗಿಲಿಂದ ಬಂದು ಸ್ವಸಹಾಯದ ಹಣ ಕೊಡಿ ಮತ್ತೆ ತೊಂದರೆ ಆಗ್ತದೆ, ಬೇಗ ನಮ್ಮ ಮೇಲೆ FIR ಆಗಲಿಲ್ಲ. ಆದ್ರೆ ಇದೊಂದು FIR ಆಗುವಂತ ಚಾನ್ಸ್ ಇದೆ. ಆದ್ರೆ ಇದು ನಂಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ತೇನೆ ನಾನು, ದೇವರು ಕೊಟ್ಟೊಂದು ಫಲ ಅಂತ ಹೇಳ್ತೇನೆ. FIR ಮಾಡಿದಕ್ಕೆ, ಅವರು FIR ಮಾಡಿದವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಾನು. ಅವರು ಒಂದು ಕೊಟ್ಟಿದ್ದಾರೆ, ನಾಳೆಯಿಂದ 1000 ಕೇಸ್ ಇಲ್ಲಿ ನಾನು ಮಾಡ್ತೇನೆ. 1000 ಒಂದಲ್ಲ 1000 ಜನರನ್ನು ಕರೆಸಿ ನಾನು ನಾಳೆ ಇದೇ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ ನಾನು. ಅಂದ್ರೆ ಹಣದ ಮುಂದೆ ಓಡ್ತಾರೆ ಎಲ್ಲರೂ, ನಾವು ಹಣದ ಮುಂದೆ ಓಡುದಿಲ್ಲ. ಎಲ್ಲರನ್ನು ನಮ್ಮ ಒಟ್ಟಿಗೆ ಕೈ ಬಿದ್ದವರನ್ನು ಅವರನ್ನು ಕೈಯಲ್ಲಿ ಎತ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಹಾಗಾದ್ರೆ ಈ ವಿಡಿಯೋದ ಕೆಳಗೆ ಕೂಡ ನಂಬರ್ ಇದು ಈ ವಿಡಿಯೋದ ಕೆಳಗಡೆ ಕೂಡ ನನ್ನ ನಂಬರ್ ಹಾಕಿ. ನಾವು ಕಂಪ್ಲೇಂಟ್ ಕೊಟ್ರೆ FIR ಆಗೋದಿಲ್ಲ, ಅವರು ಕೊಟ್ರೆ FIR ಬೇಗ ಆಗ್ತದೆ. ಯಾಕಂದ್ರೆ ನಾವು ಬಡವರಲ್ಲ, ಬಡವರನ್ನು ಯಾರು ಕೇಳೋರಿಲ್ಲ. ಆ ಪರಿಸ್ಥಿತಿಗೆ ಮುಟ್ಟಿದೆ ಈಗ. ರಾಜ್ಯಕ್ಕೆದವರು ಇಲ್ಲ, ಯಾರು ಇಲ್ಲ, ಈಗ ಎಲ್ಲರೂ ಒಂದೇ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಪುತ್ತೂರಲ್ಲಿದ್ದೀವಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೇವೆ. ರವೀಂದ್ರ ಶೆಟ್ಟಿ ಅವರ ಜೊತೆ ಸ್ವಲ್ಪ ಮಾತಾಡೋಣ. ಅವರ ಮೇಲೆ ಒಂದು ಕೇಸ್ ಮಾಡಿದ್ದಾರೆ, ಅದು ಏನು ಕೇಸು, ಏನು ವಿಷಯ, ಅದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು. ಅದು ನಾನು ಮೊನ್ನೆ ಕಾರಿಂಜಕ್ಕೆ ಹೋಗಿದ್ದೆ. ಕಾರಿಂಜದಲ್ಲಿ ಸಾಧಾರಣ ಒಂದು 10-15 ಸಂಘವನ್ನು ನಿಲ್ಲಿಸಿದಾಗ ಅದು ನಾನು ಹೋದದ್ದು ನನ್ನ ಫ್ರೆಂಡ್ ಒಬ್ಬ ನಿತೇಶ್ ಅಂತ ಇದ್ದ, ಅವನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಅಲ್ಲಿಗೆ ಹೋದಾಗ ಎಲ್ಲ ಸಂಘವನ್ನು ನಿಲ್ಲಿಸಿ ಆಯಿತು, ಎಲ್ಲ ಬಂದ ನಂತರ ನಿತೇಶ್ ಎಂಬ ಹುಡುಗನ ಫೋಟೋವನ್ನು ಎಲ್ಲ ವೈರಲ್ ಮಾಡ್ತಾ ಇದ್ರು ಅಲ್ಲಿ ಮೇಡಮ್, ಸ್ವಸಹಾಯದ ಮೇಡಮ್ನವರು. ಅದಕ್ಕೆ ಅವನು ನನಗೆ ಹೇಳಿದ, ನನ್ನ ಫೋಟೋ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ ರವಿಯನ್ನ, ಹೀಗೆ ಆಗ್ತಾ ಇದೆ, ಏನು ಮಾಡು. ಅದಕ್ಕೆ ಹೇಳಿದೆ, ನೀನು ನಂಬರ್ ನನಗೆ ಕೊಡು, ನಾನು ಮಾತಾಡ್ತೇನೆ ಮೇಡಮ್ ಹತ್ರ ಅಂತ. ಹಾಗೆ ನಾನು ಮೇಡಮ್ಗೆ ಕಾಲ್ ಮಾಡಿ, ನಾನು ಒಳ್ಳೆ ರೀತಿಯಲ್ಲಿ ಮಾಡ್ತಾಳೆ, ನಾನು ಏನು ತಪ್ಪು ನಾನೇ ಕಾಲ್ ಮಾಡಿದ್ದು. ನಾನು ಕಾಲ್ ಮಾಡಿ ಅವ್ರದ್ದು ಮಾತಾಡಿ ಮತ್ತೆ ನನಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿದ್ದು. ನಾನು ಕೂಡ ಅವರಿಗೆ ರೆಸ್ಪೆಕ್ಟ್ ತಾಯಿ ಅಂತಲೇ ಹೇಳಿ ಮಾತಾಡಿದ್ದು, ನಾನು ಬೇರೆ ಮಾತೇ ಹೇಳಿಲ್ಲ. ನಾನು ಯಾರನ್ನೇ ಹೆಚ್ಚಿಗೆ ತಾಯಿ ಅಂತಲೇ ಮಾತಾಡೋದು. ನಾನು ಹೇಳಿದೆ, ನಾನು ರವೀಂದ್ರ ಶೆಟ್ಟಿ ಮಾತಾಡೋದು. ಗೊತ್ತಾಯ್ತು, ನೀವು ವಾಯ್ಸಲ್ಲಿ ಗೊತ್ತಾಯಿತು. ಸರಿ ಮೇಡಮ್, ಇದು ನೀವು ಹೀಗೆ ಫೋಟೋ ವೈರಲ್ ಮಾಡ್ತಾ ಇದ್ದೀರಂತ. ಯಾರ್ದು? ಅದು ನಿತೇಶಿನ ಫೋಟೋ. ಅಲ್ಲ, ನಿಮಗೆ ಆಗಿ ಗೊತ್ತು? ಅಲ್ಲ, ನನಗೆ ಇಡಲಿ ಎಲ್ಲ ನನಗೆ ಮೆಸೇಜ್ ಬಂತು, ಅದಕ್ಕೋಸ್ಕರ. ಹೌದಾ? ಅಲ್ಲ, ಅವನು ನನಗೆ ಬೇಡದ ಮಾತೆಲ್ಲ ಬೈದೀನಿ. ಏನು ಬೇಡದ ಮಾತು ಅಲ್ಲ, ನೀವು ಇದೆಲ್ಲ ಮಾಡೋದು ಸರಿ ಅಮ್ಮ, ನಿಮ್ಗೆ ಸರಿ ಕಾಣ್ತದಮ್ಮ. ಹೀಗೆ ಒಬ್ಬರ ಫೋಟೋವನ್ನೆಲ್ಲ ವೈರಲ್ ಮಾಡೋದು ಇದೆ. ಆ ಹುಡುಗ ನಿಮ್ಗೆ ಏನು ತಪ್ಪು ಮಾಡಿದ್ದಾನೆ? ನೀವು ಅವರ ಫೋಟೋನೆಲ್ಲ ವೈರಲ್ ಮಾಡೋದು ನೋಡಿ. ನಿಮ್ಗೇನು ಇದರಲ್ಲಿ ನಿಮ್ಮ ಹೆಸರನ್ನಾಗಲಿ, ನಿಮ್ಮ ಹತ್ರ ಯಾವತ್ತಾದರೂ ನಿಮ್ಮ ವಿಷಯವನ್ನು ಯಾವತ್ತೂ ನಾವು ಮಾತಾಡಲಿಲ್ಲ. ಆದರೂ ಕೂಡ ನಿಮ್ಮನ್ನು ಇಷ್ಟ ನಿಮ್ಮನ್ನು ಕೆಣಕಲಿಕ್ಕೆ ನಾವು ಬರಲಿಲ್ಲ. ಯಾಕೆ ನೀವು ಈ ಥರ ಮಾತಾಡ್ತೀರಮ್ಮ ಅಂತ ಕೇಳಿದೆ. ಅದಕ್ಕೆ ಅವರು ಇಲ್ಲ, ಅವರು ಹೀಗೆ ಹೇಳಿದ, ಹಾಗೆ ಹೀಗೆ ತುಂಬ ಬೈದರು ನನ್ನನ್ನು ಕೂಡ. ಅವರು ಎಷ್ಟು ಬೈದರು ಕೂಡ ನಾನು ಅವ್ರ ಹತ್ರ ನಗಡ್ತಾ ನಾನು ಮಾತಾಡ್ತಾ ಹೋದೆ. ಲಾಸ್ಟಿಗೆ ಫೋನು ಅವರ ಮನೆಯಲ್ಲಿ ಯಾರೋ ಇದ್ದರು, ಮಗ ಅಂತ ಹೇಳಿದಾರಲ್ಲ, ಅವ್ರು ನಂಗೆ ಕಾಲ್ ಮಾಡಿ ಅವರ ಫೋಟೋ ಎಲ್ಲ ಕಳಿಸಿದ್ರು. ಎಲ್ಲ ಫೋಟೋ ಮತ್ತು ಇವನೇನೆಲ್ಲ ಬರೆದು ಕಳಿಸಿದ್ದಾನೆ ಎಲ್ಲ ನಂಗೆ ಕಳಿಸಿದ್ರು. ಯಾರು? ನಿತೇಶ್ ಏನೆಲ್ಲ ಕಳಿಸಿದ್ದಾನೆ ಅಂತ ಕಳಿಸಿದ್ರು. ಇದು ಮಾತ್ರ ಬರೆದು ಕಳಿಸಿದ್ದಾನೆ. ಅವರು ಕಳಿಸಿದನ್ನು ಇವನು ಕೂಡ ನನಗೆ ಕಳಿಸಿದ, ಏನೇನು ಬರೆದ ಕಳಿಸಿದ್ದಾರೆ ಅಂತ. ಇವನ ಪರಿಚಯ ಉಂಟಾ? ಊರಿನವರ ಪರಿಚಯ ಇರೋದಿಲ್ಲ, ಇವರ ಫೋಟೋ ಕಳಿಸ್ಬೇಕಿತ್ತಾ? ಇದು ನನ್ನ ಇದು. ಈಗ ನೋಡಾಗ ಮೊನ್ನೆ ಆದಿತ್ಯವಾರ ನನಗೆ ಬೆಳಿಗ್ಗೆ 9:15 ನಂಗೆ ಕಾಲ್ ಬಂತು. ಒಬ್ಬರು, ಯಾರು ಅದು, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ, ಪುತ್ತೂರು ಮೈಲಾಟೆ ಇದರಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ. ಹಾಗೆ ನಿಮಗೆ ಸಮನ್ಸ್ ಉಂಟಂತ ಹಾಗೆ ಕರೆದ್ರು. ಹಾಗೆ ನಾನು ಹೋಗಿ ಅವರ ಸಮನ್ಸ್ ತಗೊಂಡು ನಾನು ನಿನ್ನೆ ಬಂದಿದ್ದೇನೆ. ನಿನ್ನೆ ಬರ್ಲಿಕ್ಕೆ ಹೇಳಿದ್ರು, ನಿನ್ನೆ ಬಂದಿದೆ. ನಿನ್ನೆ ಬಂದು ಮಾತಾಡಿ ಹೋಗಿದ್ದೇನೆ. ಇವತ್ತು ಅದು ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಅಂತ ಇವತ್ತು ಬಂದಿದ್ದೇನೆ. ಹಾಗೆ ಕಾಲ್ ರೆಕಾರ್ಡಿಂಗ್ ನಾನು ಅಲ್ಲಿ ಸ್ಟೇಷನ್ಲಿಗೆ ಕೂಡ ಕೊಟ್ಟೆ. ಸ್ಟೇಷನಲ್ಲಿ ಏನು ಹೇಳಿದ್ರು ನಿಮ್ಮ ಮೇಲೆ? ಸ್ಟೇಷನ್ಲಿ ಹೇಳಿದ್ರು, ನೀವು ಮಾತಾಡಿದ ಏನು ತಪ್ಪಿಲ್ಲ, ನೀವು ಕೂಡ ಮರ್ಯಾದೆ ಕೊಟ್ಟು ಮಾತಾಡಿದ್ದೀರಿ, ಅದರಲ್ಲಿ ಏನು ಅವರು ಕಂಪ್ಲೇಂಟ್ ಮಾಡುವಂಥ ವಿಷಯ ಏನಿಲ್ಲ. ಮತ್ತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ತಗೊಳ್ಳೇಬೇಕಂತ ಅವರು ಹೇಳಿದ್ರು ಅಷ್ಟೇ. FIR ಹಾಕಿದ್ದಾರಂತೆ. FIR ಹಾಕಿದ್ದಾರೆ. FIR ಕಾಪಿ ಉಂಟು ನನ್ನ ಹತ್ರ. ಅವ್ರು ಹೇಳಿದ್ರು, ಇಲ್ಲಪ್ಪ, ನಿಮ್ಮ ಏನು ಕಂಪ್ಲೇಂಟ್ ಅಲ್ಲಿ ಅವರು ಹೇಳುವಂಥದ್ದು ಏನಿಲ್ಲ, ನಾನು ಅವರಿಗೆ ಬೇಡದ ಮಾತೆಲ್ಲ ಹೇಳಿದ್ದೇನೆ ಅಂತ ಹೇಳಿದ್ರು. ಅವರು ಈಗ ನನ್ನ ರೆಕಾರ್ಡಿಂಗ್ ಕೇಳಿ ಅವರು ಹೇಳಿದ್ರು, ಇಲ್ಲ ನಿಮ್ಮ ಅಂಥ ವಿಷಯ ಇದರಲ್ಲಿ ರೆಕಾರ್ಡಿಂಗ್ ಅಲ್ಲಿ ಏನಿಲ್ಲ, ನೀವು ಅದು ಪೆನ್ ಡ್ರೈವ್ಗೆ ಹಾಕಿ ಕೊಡಿ ಅಂತ ಹೇಳಿದ್ರು. ಅಷ್ಟಲ್ಲಿ ಹೆಂಗಸರಿಗೆ ಯಾರಿಗೆ ಬೈಲಿಕ್ಕೆ ನಾನು ಹೋಗುದಿಲ್ಲ, ಇದಕ್ಕೆ ಮುಂಚೆ ಕೂಡ ಹೋಗ್ಲಿಲ್ಲ, ಇನ್ನೂ ಕೂಡ ಹೋಗೋಣಲ್ಲ. ಸ್ವಸಹಾಯ ಸಂಘದ ಬಗ್ಗೆ ಈಗ ಮಾಹಿತಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಹೌದು. ನಿಮ್ಮನ್ನು ಕರ್ದಲ್ಲಿಗೆ ನೀವು ಹೋಗ್ತಾ ಇದ್ದೀರಾ, ನಾನು ಕೂಡ ಬರ್ತಾ ಇದ್ದೆ. ಈಗ ಕಾಲ್ ಮಾಡ್ತಾರೆ, ಇಲ್ಲಾಂದ್ರೆ ಜನಗಳು ಬಂದು ಈಗ ಗಲಾಟೆ ಮಾಡಿ ನಮ್ಮ ಹತ್ರ ಏನಾದ್ರು ತಪ್ಪಿ ಮಾತಾಡುವ ಹಾಗೆ
ಅಂತವ್ರಿಗೆ ಏನು ಹೇಳಲಿಕ್ಕೆ ಬರ್ತೀರಾ? ಅವರು ಅಂದರೆ ನೋಡಿ, ಕರೆದು ನಮ್ಮನ್ನು ಯಾರು ಕೂಡ ಕರೆದವರು ನಮ್ಮನ್ನು ತೊಂದರೆ ಮಾಡಲಿಲ್ಲ. ಫಸ್ಟಿಗೊಂದು ಸಜಿಪ ಬೆಂಕೆ ಅಲ್ಲಿ ಮಾತ್ರ ಒಂದು ಇದು ಮಾಡಿದರೆ ಬಿಟ್ಟರೆ ಬೇರೆ ಎಲ್ಲಿ ಕೂಡ ನನ್ನನ್ನು ಇಷ್ಟರಂಗೆ ಯಾರು ಇದು ಮಾಡಲಿಲ್ಲ. ಎಲ್ಲರೂ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಹೋದ ಕಡೆಯಲ್ಲಿ ಕೂಡ ಹಾಗೆ ನಮ್ಮನ್ನು ಬೇರೆ ಜನರು ಬಂದು ಹೊರಗಿನವರು ಬಂದು ಏನೋ ರೌಡಿಸಮ್ ಮಾಡ್ತಾರೆ ಬಿಟ್ಟರೆ ಮತ್ತು ನನ್ನನ್ನು ಕರೆಸಿ ಸಂಘದವರು ಯಾರು ಕರೆದು ಕೂಡ ನನ್ನ ಹತ್ರ ಯಾರು ಕೂಡ ಈಗ ಹೇಳ್ತಾರೆ, ನಿಮಗೆ ಯಾರು ಏನು ತೊಂದರೆ ಮಾಡಿದ್ರು ಕೂಡ ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಯಾವುದು ಹೆದರಬೇಡಿ. ಈಗ ಇಲ್ಲಿ ಕೂಡ ಇಲ್ಲಿ ನಾನು ಬಂದಿದ್ದೇನೆ ಅಂತ ಈಗ ಹೇಳಿದರೆ ಈಗ 1000 ಜನ ಬರೋರಿದ್ದಾರೆ ಇಲ್ಲಿಗೆ. ಈಗ ನನಗೆ ಇಲ್ಲಿ ನಾನು ಸ್ಟೇಷನಲ್ಲಿ ಇರುವಾಗಲೇ ಸಾಧಾರಣ ಕಾಲ್ ಬಂತು, ಇಲ್ಲಿ ನಾವು ಪುತ್ತೂರು ಸ್ಟೇಷನಲ್ಲಿ. ಹೌದಾ, ಏನಾಯಿತು ಹೀಗೆ? ಹೌದಾ, ಬರಬೇಕಾ? ನಾನು ಬೇಡ, ನಾನು ಸರಿ ಮಾಡ್ತೇನೆ ಅಂತ ಹೇಳಿದೆ. ಈಗ ಇಲ್ಲಿ ಕ್ಲಿಯರೆನ್ಸ್ ಆಯಿತು. ಯಾಕಂದರೆ ನನಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡಿದ ಸ್ಟೇಷನಲ್ಲಿ ಕೂಡ ಎಲ್ಲ ಗೌರವ ಕೊಟ್ಟಿದೆ, ನಾನು ಕೂಡ ಅವರಿಗೆ ಗೌರವ ಕೊಟ್ಟು ಇದು ಮಾಡ್ತೇನೆ. ಈಗ ನಿಮಗೆ ಇದು ಎಷ್ಟನೇ ಕೇಸ್? ಇದು ನಾನು ಸಾಧಾರಣ ಒಂದು 25 ಕೇಸ್ ಆಯ್ತು ಅದು. ಈಗ ಇವತ್ತು ಕೂಡ ಕೇಸ್ ಕೊಟ್ಟಿದ್ದಾರೆ, ಇನ್ನು ನಿಲ್ಲಿಸ್ತೀರಾ? ಇಲ್ಲಪ್ಪ, ಇದು ಸೌಜನ್ಯಗೆ ನ್ಯಾಯ ಯಾವಾಗ ಸಿಗ್ತದಾ ಅಲ್ಲಿವರೆಗೆ ಇದು ನಂದು ಹೋರಾಟ ನಡೀತಾ ಇರ್ತದೆ. ಯಾರು ಎಷ್ಟು ಬೇಕಾದರೆ ಕಂಪ್ಲೇಂಟ್ಗಳು, ನಾನೇನು ಹೆದರೋದಿಲ್ಲ, ಅದರಾಗ ಇದು ಮಾಡೋದಿಲ್ಲ. ಯಾಕಂದರೆ ನನಗೆ ಅಂತೂ ಹೋರಾಟದಲ್ಲಿ ಇಳಿದಿದ್ದೇನೆ, ಇನ್ನೊಂದು ದಡಸ್ ಸೇರ್ಬೇಕಷ್ಟೇ, ಅಷ್ಟೇ. ನಾನು ನಮಗೆಲ್ಲ ಕಾಲ್ ಮಾಡಿ ಏನಾದರೂ ನಮ್ಮಿಂದ ಬಾಯಿ ತಪ್ಪಿ ಏನಾದರೂ ಮಾತಾಡುವಾಗ ಈಗ ಬೈಯುವಾಗೆ ಮಾಡಿ ನಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೆ ನೋಡ್ತಾರೆ. ಅಂತವರಿಗೆ ಯಾವ ತರ ಮಾತಾಡ್ಬೇಕು ಅಂತ ನೀವು ಹೇಳ್ತೀರಿ? ಅಲ್ಲ, ಅವರು ನಮ್ಮ ಹತ್ರ ಬೈದು ಮಾತಾಡ್ತಾರಲ್ಲ, ಅವಾಗ ನಾವು ಎಂತ ಮಾಡಬೇಕು, ನಾವು ನಗೊಡ್ತಾ ಅದು ಸೀರಿಯಸ್ ತಗೋಬಾರ್ದು. ಫ್ರೀ ಆಗಿ ನಮಗೆ ಕೋಪ ಬರ್ತದೆ, ತಪ್ಪಿ ಕೂಡ ಇಲ್ಲ ಮಾತಾಡಬಾರ್ದು. ಅವ್ರ ತಾಯಿ ಅವರನ್ನು ನಾವು ಯಾರು ಮಾತಾಡ್ತಾರೆ ಅವರಿಗೆ ಎಷ್ಟು ನಮಗೆ ಮರ್ಯಾದೆ ಕೊಡ್ಲಿಕ್ಕೆ ಕೊಡ್ತದ ಅಷ್ಟುವರೆಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಹೋದ್ರೆ ಅವರು ನಮ್ಮನ್ನು ಏನು ಮಾತಾಡ್ಲಿಕ್ಕೆ ಲಾಸ್ಟಿಗೆ ಅವರೇ ಫೋನ್ ಇಡ್ತಾರೆ. ಅಲ್ಲ, ನಂಗೆ ಯಾರು ಮಾತಾಡಲಿ ಫೋನಲ್ಲಿ ಕೂಡ ಕೊಟ್ಟರೆ ಕೂಡ ಮಾತಾಡಿ, ಯಾಕಂದರೆ ನಾನು ಅವರಿಗೆ ತಪ್ಪು ಮಾತಾಡೋದಿಲ್ಲ. ಈಗ 8 ತಿಂಗಳಿಂದ ನಾವು ಸ್ವಸಹಾಯ ಸಂಘದ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ರು ಕೂಡ ಒಂದೇ ಒಂದು ಸಿವಿಲ್ ಕೋರ್ಟಲ್ಲಿ ಇದರ ಬಗ್ಗೆ ಕೇಸ್ ಆಗಲಿಲ್ಲ. ಕೇಸ್ ಆಗಿರೋದು ಈ ತರನೇ ನಮ್ಮನ್ನ ಏನಾದರೂ ತೇಜವಾದ ಮಾಡಿ ನಮ್ಮಿಂದ ಬಾಯಿ ತಪ್ಪಿಸಿ ಏನಾದರೂ ಮಾತಾಡಿಸಿ ಈ ತರ ಕೇಸ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಬಿಟ್ರೆ ಬೇರೆ ಏನಿಲ್ಲ. ಅಂದ್ರೆ ನಮ್ಮನ್ನು ಕುಗ್ಗಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅವರಿಗೆ ಮುಳ್ಳಾಗ್ತದೆ ಒಂದು ಕೇಸ್ ಆದ್ರೆ. ಅಲ್ಲ, ನಾವು ಈಗ ಕಾಯುವುದಿದೆ, ನಮ್ಮ ಮೇಲೆ ಒಂದು FIR ಮಾಡ್ಬೇಕಂತ ನಾನು ಕಾಯ್ತಾ ಇದ್ದೇನೆ. ಒಂದು ಕೂಡ FIR ಮಾಡೋದಿಲ್ಲ ಇವರು. ಎಷ್ಟು 8 ತಿಂಗಳಿಂದ ಕಾಯ್ತಾ ಇದ್ದೇವೆ ಒಂದು FIR ಮಾಡಿ ಅಂತ ಹೇಳಿ, ನಮ್ಮ ಮೇಲೆ FIR ಆಗಲಿಲ್ಲ. ಆದ್ರೆ ಇದೊಂದು FIR ಆಗುವಂತ ಚಾನ್ಸ್ ಇದೆ. ಆದ್ರೆ ಇದು ನಂಗೆ ಒಳ್ಳೆ ಚಾನ್ಸ್ ಅಂತ ಹೇಳ್ತೇನೆ, ದೇವರು ಕೊಟ್ಟ ಒಂದು ಫಲ ಅಂತ ಹೇಳ್ತೇನೆ. FIR ಮಾಡಿದಕ್ಕೆ, ಅವರು FIR ಮಾಡಿದವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ನಾನು ನಮಗೆ ಒಂದು ಕೋರ್ಟ್ ಒಂದು ಅವಕಾಶ ಸಿಗ್ತದೆ, ಒಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ತಾರಲ್ಲ. ಈಗ ನೋಡಿ, ಮಹಿಳಾ ಠಾಣೆಯಲ್ಲಿ ಈಗ ಒಂದು ಕೇಸ್ ಮಾಡಿದ್ದಾರೆ, ಅವರು ಒಂದು ಕೊಟ್ಟಿದ್ದಾರೆ. ನಾಳೆಯಿಂದ 1000 ಕೇಸ್ ಇಲ್ಲಿ ನಾನು ಮಾಡ್ತೇನೆ. 1000 ಒಂದಲ್ಲ, 1000 ಜನರನ್ನು ಕರೆಸಿ ನಾನು ನಾಳೆ ಇದೇ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ. ನಾನು ಒಂದಲ್ಲ 1000 ಕಂಪ್ಲೇಂಟ್ ತರ್ತೇನೆ ನಾಳೆಯಿಂದ, ಇದು ಗ್ಯಾರಂಟಿ. ನಾನು ಅಲ್ಲಿ ಪೊಲೀಸರ ಹತ್ರ ಕೂಡ ಹೇಳಿದ್ದೇನೆ, ಮೇಡಮ್ ನನಗೆ ದಾರಿ ತೋರಿಸಿಕೊಟ್ಟಿದ್ದಾರೆ, ಅದಕ್ಕೆ ನಾಳೆಯಿಂದ ನಾವು ಕೂಡ ಬರ್ತೇವೆ ಕಂಪ್ಲೇಂಟ್ ತಗೊಂಡು ಅಂತ. ಈಗ ನಮ್ಮ ಸ್ವಸಹಾಯ ಸಂಘದ ವಿಡಿಯೋಗಳಲ್ಲಿ ಎಲ್ಲರದ ನಿಮ್ಮ ನಂಬರ್ ಆಗ್ತಾ ಇದ್ದಾರೆ, ಇನ್ನು ಕೂಡ ನಿಮ್ಮದು ನಂಬರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತಾರೆ? ಅಲ್ಲ, ಯಾಕಂದ್ರೆ ಅವರಿಗೆ ಒಳ್ಳೆ ಜನರಿಗೆ ಈಗ ತುಂಬಾ ಕಷ್ಟದಲ್ಲಿದ್ದಾರೆ, ಕಷ್ಟದವರಿಗೊಂದು ಸಪೋರ್ಟ್ ಮಾಡೋದು ಅಂತ ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡಬೇಕು. ಯಾಕಂದರೆ ಯಾರು ಕೂಡ ಒಬ್ಬರನ್ನು ಬಿದ್ದವರನ್ನು ಏಲಿಸುವವರು ಯಾರೂ ಇಲ್ಲ. ಎಲ್ಲರೂ ಅವರನ್ನು ತುಳಿದುಕೊಂಡು ಮುಂದೆ ಹೋಗೋದು ಬಿಟ್ಟರೆ ಅವರನ್ನು ಎತ್ತಿಕೊಂಡು ಹೋಗೋರು ಯಾರಿಲ್ಲ. ನಾವು ಏನಂದರೆ ಹಣದ ಮುಂದೆ ಓಡ್ತಾರೆ ಎಲ್ಲರೂ, ನಾವು ಹಣದ ಮುಂದೆ ಓಡೋದಿಲ್ಲ. ಎಲ್ಲರನ್ನು ನಮ್ಮ ಒಟ್ಟಿಗೆ ಬಿದ್ದವರನ್ನು ಅವರನ್ನು ಕೈಯಲ್ಲಿ ಎತ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಹಾಗಾದ್ರೆ ಈ ವಿಡಿಯೋದ ಕೆಳಗೆ ಕೂಡ ನಂಬರ್ ಈ ವಿಡಿಯೋದ ಕೆಳಗಡೆ ಕೂಡ ನನ್ನ ನಂಬರ್ ಹಾಕಿ. ನಾನು ಇಷ್ಟೇ ಹೇಳುದಷ್ಟೇ, ಯಾರಿದ್ರು ಕೂಡ ನನಗೆ ಕಾಲ್ ಮಾಡಬೇಕು. ನನಗೆ ಸಾಯಂಕಾಲ 6 ಗಂಟೆ ನಂತರ ಕಾಲ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಬೆಳಿಗ್ಗೆ ಎಲ್ಲ ನಾನು ಕೆಲಸಕ್ಕೆಲ್ಲ ಹೋದರೆ ಸ್ವಲ್ಪ ತೊಂದರೆ ಆಗ್ತದೆ. ಅಲ್ಲ, ತೊಂದರೆ ಇಲ್ಲ, ಎಮರ್ಜೆನ್ಸಿ ಇದ್ದರೆ ಎಷ್ಟು ಹೊತ್ತಿಗೆ ಬೇಕಾದರೆ ಕಾಲ್ ಮಾಡಿ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕಾಲ್ ಮಾಡಿ, ನಾನು ಇದು ಮಾಡಿದೆ. ಎಮರ್ಜೆನ್ಸಿ ಏನಿದ್ರು ಬೆಳಿಗ್ಗೆಯಿಂದ ಮರುದಿವಸ ಬೆಳಿಗ್ಗೆ ತನಕ ನಾನು ಕಾಲ್ ಮಾಡಿ 24 ಗಂಟೆ ನನಗೆ ಕಾಲ್ ಮಾಡಿ ನಮಗೆ ಸರ್ವಿಸ್ ಕೊಡ್ತೇನೆ. ನಾನು ಏನು ಇದು ಮಾಡೋದಿಲ್ಲ. ಮತ್ತೆ ಕರೆದನ್ನು ಬರ್ತೇನೆ, ಎಲ್ಲಿ ಕೂಡ ಕರೆಯನ್ನು ಬರ್ತೇನೆ. ಈಗ ನಾವು ಇಷ್ಟೊಂದು ಸ್ವಸಹಾಯ ಸಂಘದ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ, ಇಷ್ಟೊಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೇವೆ, ಜನ ನೋಡ್ತಾ ಇದ್ದಾರೆ. ಹೌದು, ಆದ್ರೂ ಕೂಡ ಈಗ ಆತ್ಮಹತ್ಯೆಗಳು ನಡೀತಾ ಇದೆ. ಅಲ್ಲ, ನಿನ್ನೆ ನಾವು ಬಡಕಬೈಲಲ್ಲಿ ನಿನ್ನೆ ಒಂದು ಮನೆಗೆ ಹೋಗಿದ್ದೇವೆ. ಪಾಪ ಆ ಹೆಂಗಸು 2,000 ರೂಪಾಯಿಗೂ, ಬಡಕಬೈಲು ಪೊಲಾಲಿ, ಬಂಟ್ವಾಳ ತಾಲೂಕು, ಅಲ್ಲಿ ಹೋದಾಗ ಪಾಪ ಮನೆಯನ್ನು ನೋಡುವಾಗ ಮತ್ತೆ ಆ ಮನೆಯ ಪರಿಸ್ಥಿತಿಯನ್ನು ನೋಡುವಾಗ
ತುಂಬ ಬೇಜಾರಾಗ್ತದೆ. ಯಾಕಂದ್ರೆ ನಾನೇ ಬಡವ, ನಾನೇನು ಶ್ರೀಮಂತ ಅಲ್ಲ. ಅಂದರೆ ಆ ಮನೆಯನ್ನು ನೋಡೋದು ನನಗೆ ತುಂಬ, ಮಕ್ಕಳನ್ನು ನೋಡೋದು ತುಂಬ ಬೇಜಾರಾಗ್ತದೆ. ಯಾಕಂದರೆ ಆ ಮಕ್ಕಳಲ್ಲಿ ಒಬ್ಬ ಶಾಲೆಗೆ ಸ್ಕೂಲು ಹೋಗ್ತಾ ಸಾಯಂಕಾಲ ಟೈಮಲ್ಲಿ ಅಡಿಕೆ ಸಿಪ್ಪೆ ತೆಗಿಲಿಕ್ಕೆ ಹೋಗ್ತಾನಂತೆ. ಅದರಲ್ಲಿ ಸಿಕ್ಕಿದ ಹಣವನ್ನು ಸೊಸೈಟಿಗೆ ಕಟ್ತಾ ಇದ್ದ. ಮತ್ತು ಆ ಹೆಣ್ಣು ಮಗಳು ಒಬ್ಳಿದ್ದಳು, ಅವಳು ಕೂಡ ಏನು ನರ್ಸಿಂಗ್ ಕೆಲಸ ಮಾಡ್ತಿದ್ದಾಳೆ. ಅದರಲ್ಲಿ ಸಿಕ್ಕಿದ ಹಣವನ್ನು ಸೊಸೈಟಿ ಕಟ್ತಾಳೆ. ಏನು ತಿನ್ಲಿಕ್ಕೆ ಉಣ್ಲಿಕ್ಕಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ. ಅವರನ್ನು ನೋಡುವಾಗ ನನಗೆ ತುಂಬ ಬೇಜಾರಾಗ್ತದೆ. ಯಾಕೆ ಇಂಥವರಿಗೆ ನೋಡ ಎಲ್ಲ ಲೋನು ಬೇಡ ಅಂತ ಹೇಳಿದ್ರು ಕೂಡ ಅವರಿಗೆ ಅವರಿಗೆ ಸೊಸೈಟಿಗೆ ಹಣ ಕಟ್ಟಲಿಕ್ಕೆ ಇರಲಿಲ್ಲ ಅಂತೆ ತಾಯಿಗೆ. ಹಾಗೆ ರಾತ್ರಿ ಮಗನ ಹತ್ರ ಕೇಳಿದ್ರಂತೆ, ನನಗೆ ಈಗ ಹಣ ಬೇಕಿತ್ತು ಏನು. ಅದಕ್ಕೆ ಹೇಳಿದ್ರೆ, ನನ್ನ ಹತ್ರ ಈ ಸಲ ನನ್ನ ಹಣ ಇಲ್ಲ, ಇದ್ದದ್ದು ಕೊಟ್ಟಿದ್ದೇನಮ್ಮ, ಇನ್ನಿಲ್ಲ ನನ್ನ ಹತ್ರ ಅಂತ ಮಗಳ ಹತ್ರ ಕೇಳಿದ್ರು. ಮಗಳ ಹತ್ರ ಕೂಡ ಇರಲಿಲ್ಲ ಅಂತೆ. ಮರುದಿವಸ ಬೆಳಿಗ್ಗೆ ಅವರು ಹತ್ತಿರನೇ ಅವರ ಅಕ್ಕನ ಮನೆಯಲ್ಲಿ ಅಲ್ಲ, ಅವರ ಅಕ್ಕನ ಮನೆ ಹತ್ತಿರನೇ ಇರೋದು. ಈ ಮಕ್ಕಳು ಹೋಗಿ ಆ ಮನೆಯಲ್ಲಿ ಮಲಗ್ತಾ ಇದ್ರು. ಬೆಳಿಗ್ಗೆ ಎದ್ದು ಅವರ ಗಂಡ ಹಲ್ಲು ತೊಳೆಯುತ್ತಾ ಹೊರಗಡೆ ಬಂದರೆ ಇವರು ಕೂಡ ಆಚೆ ಈಚೆ ಓಡಾಡ್ತಾ ಇದ್ದಾರೆ. ಗಂಡ ಹಲ್ಲು ಉಜ್ಜಿ ಮುಖ ತೊಳೆದು ಬರುವಷ್ಟರಲ್ಲಿ ಇವರು ಹಲ್ಲು ಉಜ್ಜಿ ಒಳಗಡೆ ಬರಬೇಕಾದ್ರೆ ಮಗ ಅಲ್ಲಿಂದ ಎದ್ದು ಒಳಗಡೆ ಬರುವಾಗ ಕಿಟಕಿಯಲ್ಲಿ ನೇತಾಡ್ತಾ ಇದೆ. ಬರೀ ಅರ್ಧ ಗಂಟೆ ಟೈಮಲ್ಲಿ ಲೆಕ್ಕ ಮಾಡಿ. ಮೇಡಮ್ ಬಂದು ಅಲ್ಲಿ ಕೂಡ ಸ್ವಸಹಾಯ ಸಂಘದ ಮೇಡಮ್ ಬಂದಿದ್ದಾರೆ ಅಂದರೆ ಬಂದು ಅಲ್ಲಿ ಕೂಡ ಹೆಣವನ್ನು ಅದನ್ನು ನೋಡದೆ ಹಿಂದ್ಗಡೆ ಬಾಗಿಲಿಂದ ಬಂದು ಸ್ವಸಹಾಯದ ಹಣ ಕೊಡಿ, ಮತ್ತೆ ತೊಂದರೆ ಆಗ್ತದೆ ಬೇಗ. ಪೊಲೀಸರು ಮತ್ತೆ ಬಂದದ್ದು ಫಸ್ಟಿಗೆ ಇರಬೇಕಾದ್ರೆ ಅವರು ಅದು ಆಮೇಲೆ ಫಸ್ಟಿಗೆ ಉಂಟಲ್ಲ, ಇವರ ಹಿಂಬಾಗಿಲಲ್ಲಿ ಬಂದು ಸ್ವಸಹಾಯದ ಹಣ ಕೊಡಿ, ಮತ್ತೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ, ಬೇಗ ಹಣ ಕೊಡಿ, ಆ ಪುಸ್ತಕವನ್ನು ಒಳಗಡೆಯಿಂದ ಕೊಡಿ ಅಂತ. ಪುಸ್ತಕ ಹೇಳಿದ್ರೆ ಪುಸ್ತಕ ಕೊಡ್ಲಿಕ್ಕೆ ಆಗುದು, ಯಾಕಂದ್ರೆ ಒಳಗಡೆ ಹೋಗಿ ಪೊಲೀಸರು ಬರಲಿ ಅಂತೇಳಿ ಇವರ ಹಣ ತಗೊಂಡು ಚೀಟಿನಲ್ಲಿ ಬರೆದು ತಗೊಂಡು ಹೋಗಿದ್ದಾರಂತೆ. ಆಮೇಲೆ ಬಂದು ಪೊಲೀಸಿನವರು ಬಂದ ಮೇಲೆ ಪುಸ್ತಕವನ್ನು ತಗೊಂಡು ಹೋಗಿದ್ದಾರಂತೆ. ನೋಡಿ ಎಲ್ಲಿ ಪರಿಸ್ಥಿತಿ ಮುಟ್ಟಿದೆ ನಮ್ಮ ಈ ಸ್ವಸಹಾಯ ಸಂಘದಿಂದ ಅಂತ ಹೇಳಿ. ಎಷ್ಟು ಮನೆ ಹಾಲಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಇದು ಇದೇ ದಿವಸ ಗುರುವಾರ ಬೆಳಿಗ್ಗೆ ಒಂದು ವಾರ ಆಯ್ತು. ಇವತ್ತಿಗೆ ಎಂಟನೇ ದಿವಸ. ಹಾಗೆ ಇನ್ನು ಕೂಡ ನೀವು ನಿಲ್ಲಿಸುವುದಿಲ್ಲ? ಇಲ್ಲ, ಇನ್ನು ಮುಂದೋಗ್ತಾ ಇದೇ ತರ ಮುಂದೋಗ್ತಾ ಇರ್ತದೆ. ಏನಿದ್ರು ನನ್ನ ನಂಬರ್ ಅದರ ಕೆಳಗಡೆ ಇರ್ತದೆ, ಎಲ್ಲರೂ ನೋಡಿ ನಂಗೆ ಕಾಲ್ ಮಾಡಿ. ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿಯಾಗಿ ಎಲ್ಲ. ಈಗ ಒಂದು ಕಂಪ್ಲೇಂಟ್ ಆದ್ರೆ ನಾವು 100 ಕಂಪ್ಲೇಂಟ್ ಹೇಳ್ತೇವೆ. ಇನ್ನು ಈಗ ಇದನ್ನು ಜಾಸ್ತಿ ಮಾಡಿದ್ದೇವೆ. ಹೌದೌದು, ಇನ್ನು ಕಂಪ್ಲೇಂಟ್ ಜಾಸ್ತಿ. ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೇವೆ. ಮೊನ್ನೆ ಬಂಟ್ವಾಳದಲ್ಲಿ 41 ಕಂಪ್ಲೇಂಟ್, ಉಪ್ಪಿನಂಗಡಿಯಲ್ಲಿ 10 ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇನ್ನು ಒಂದು 30-40 ಕಂಪ್ಲೇಂಟ್ ಕೊಡ್ಲಿಕ್ಕೆ ಉಂಟು. ಕಡಬದಲ್ಲಿ ಕಂಪ್ಲೇಂಟ್ ಆಯ್ತು. ಈಗ ಮಹಿಳಾ ಸ್ಟೇಷನ್ ಅವರು ಕೊಟ್ಟಿದ್ದಾರೆ. ಈಗ ಇನ್ನು ಇಲ್ಲಿಗೂ ಕೂಡ ನಾವು ಬರ್ತೇವೆ. ನಾಳೆಯಿಂದ ಕಂಪ್ಲೇಂಟ್ ಇಲ್ಲಿ ಕೂಡ ಸ್ಟಾರ್ಟ್ ಆಗ್ತದೆ ನಮ್ದು. ಎಲ್ಲ ಕಡೆಯಲ್ಲಿ ಎಲ್ಲ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡ್ತಾ ಬರ್ತೇವೆ. ಇನ್ನು ಯಾರನ್ನು ಎಲ್ಲಿ ಕೂಡ ಬಿಡುವುದಿಲ್ಲ. ಯಾಕಂದ್ರೆ ಎಷ್ಟು FIR ಆಗ್ತದೆ ಬೇಕು ನಂಗೆ, ಎಷ್ಟು FIR ಆಗ್ಲೇಬೇಕು. ನಮ್ಮ ಹತ್ರ FIR ಮಾಡೋದಿಲ್ಲ, ಅದು ನೋಡ ಏನಾಗ್ತದೆ ಅಂತೇಳಿ ಎಲ್ಲ ಕರೆಸಿ ಮಾತಾಡಿ ಬಿಡ್ತಾ ಇದ್ದಾರೆ. ಆದ್ರೆ ಕಂಪ್ಲೇಂಟ್ ಕೊಟ್ರೆ FIR ಮಾಡ್ತಾರೆ, ನಾವು ಕಂಪ್ಲೇಂಟ್ ಕೊಟ್ರೆ FIR ಮಾಡೋದಿಲ್ಲ. ನಾವು ಕಂಪ್ಲೇಂಟ್ ಕೊಟ್ರೆ FIR ಆಗೋದಿಲ್ಲ, ಅವರು ಕೊಟ್ರೆ FIR ಬೇಗ ಆಗ್ತದೆ. ಯಾಕಂದ್ರೆ ನಾವು ಬಡವರನ್ನು ಯಾರು ಕೇಳೋರಿಲ್ಲ. ಆ ಪರಿಸ್ಥಿತಿಗೆ ಮುಟ್ಟಿದೆ. ಈಗ ರಾಜ್ಯಕ್ಕೆದವರು ಇಲ್ಲ, ಯಾರು ಇಲ್ಲ. ಈಗ ಎಲ್ಲರೂ ಒಂದೇ. ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಗಲಾಟೆ ಮಾಡಿದ್ರು ಕೂಡ ಅವರಿಗೆ ಇಲ್ಲ. ನೋಡಿ ಏನ್ ಮಾಡ್ತಾರೆ, ಎಲ್ಲರೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರೊಟ್ಟಿಗೆ ಒಳ್ಳೆ ಇದ್ದಾರೆ ಎಲ್ಲರೂ ಅಷ್ಟೇ.